ಗಚ್ಚಿನ ಮಠ ಎಂದರೆ ಇದು ಒಂದು ಜಾತ್ಯತೀತ ಮತ್ತು ಪಕ್ಷಾತೀತ ಎಲ್ಲ ಧರ್ಮದವರನ್ನ ಸಮಾನವಾಗಿ ನೋಡುವಂತಹ ಮಠ ಎಂದು ಶ್ರೀ ಮುರುಗೇಂದ್ರ ಶಿವಯೋಗಿಗಳು ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿಯ ಮಹಾತಪಸ್ವಿ ಶ್ರೀ ಮುರುಗೇಂದ್ರ ಶಿವಯೋಗಿಗಳ ಲಿಂಗಾಯತ ಶತಮಾನೋತ್ಸವ ಹಾಗೂ ಶ್ರೀ ಶಿವಬಸವ ಸ್ವಾಮಿಗಳ ನಿರಂಜನ ಪಟ್ಟಾಧಿಕಾರ ಹಾಗೂ ಸಮಾಜ ಸೇವಾ ದೀಕ್ಷೆ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಪ್ಪ ಮುರುಗೇಂದ್ರ ಶಿವಯೋಗಿಗಳು ಒಬ್ಬರು ದೇವತಾ ಮನುಷ್ಯರು. ಯಾವಾಗಲೂ ಎಲ್ಲ ಸಮುದಾಯವನ್ನ ಒಂದುಗೂಡಿಸಿ ಸಮಾಜದಲ್ಲಿರುವ ಅಂಕುಡೊಂಕುಗಳನ್ನು ತಿದ್ದುವುದರ ಮೂಲಕ ಎಲ್ಲರೂ ಒಂದೇ ಎಂಬ ತತ್ವವನ್ನು ಸಾರಿದ ಮಹಾ ತಪಸ್ವಿ ಎಂದು ಹೇಳಿದರು. ಬೆಳಿಗ್ಗೆ ನಿನ್ನೆ ಸಂತರ ಪಾದಪೂಜೆ ಕಾರ್ಯಕ್ರಮದಲ್ಲಿ ನಮ್ಮ ದೊಡ್ಡ ಗುರುಗಳು ಬಹಳ ದೊಡ್ಡ ಮಾತು ಹೇಳಿದ್ರು. ಗಚ್ಚಿನ ಮಠ ಅಂದ್ರೆ ಚಿತ್ರದುರ್ಗದ ಮುರುಘರಾಜೇಂದ್ರ ಮಠಕ್ಕೆ ಜಗದ್ಗುರುಗಳನ್ನ ಕೊಟ್ಟಿರುವಂತ ಮಠ, 3 ಜನ ಜಗದ್ಗುರುಗಳನ್ನು ಕೊಟ್ಟಂತ ಮಠ, ಅಂತ ಶ್ರೇಷ್ಠ ಮಠ, ಶ್ರೇಷ್ಠ ಪರಂಪರೆ, ಭವ್ಯ ಪರಂಪರೆ. ಗಚ್ಚಿನ ಮಠ ಅಂದ್ರೆ ಅದು ಸೇವಾ ಪರಂಪರೆ. ಅಪ್ಪ ಮುರುಗೇಂದ್ರ ಶಿವಯೋಗಿಗಳ ಬದುಕು ನಿರಾಡಂಬರ, ನಿರಾಪೇಕ್ಷೆ, ಅಷ್ಟೇ ಒಂದು ಸಾತ್ವಿಕ ಬದುಕು. ಒಬ್ಬ ಶಿವಯೋಗಿಗಳು ಇಷ್ಟು ಸರಳವಾಗಿ ಇದ್ರ ಅನ್ನೋದಕ್ಕೆ ಒಂದು ರೋಲ್ ಮಾಡಲ್. ಶಿವಯೋಗಿ ಅನ್ನುವಂತ ಪದಕ್ಕೆ ಈ ಜಗತ್ತಿನಲ್ಲಿ ಒಂದು ದೊಡ್ಡ ಅರ್ಥವನ್ನು ಕೊಟ್ಟಂತವರು ಅಪ್ಪ ಮುರುಗೇಂದ್ರ ಶಿವಯೋಗಿ. ಅವರಿಗೆ ಶಿವಯೋಗ ಸೂರ್ಯ ಅಂತ ಕರೀತಾರೆ. ಅಂತ ಅಪ್ಪ ಮುರುಗೇಂದ್ರ ಶಿವಯೋಗಿಗಳು ಈ ಭೂಮಿ ಮೇಲೆ ಅವತರಿಸಿ ತಮ್ಮ ಕಾರ್ಯದ ಕಮ್ಮಟವನ್ನ ಅಥಣಿಯನ್ನಾಗಿ ಗಚ್ಚಿನ ಮಠವನ್ನಾಗಿ ಮಾಡಿಕೊಂಡು ತಮ್ಮ ಆದರ್ಶದ ಸೇವೆ ಜಾತ್ಯತೀತವಾಗಿ ಎಲ್ಲಾ ಧರ್ಮೀಯರನ್ನ ಸಮಾನವಾಗಿ ಮನುಕುಲವನ್ನ ಒಂದೇ ಸಮಾನ ದೃಷ್ಟಿಕೋನದಿಂದ ನೋಡಿದಂತ ಯೋಗಿಗಳು ಅಪ್ಪ ಮುರುಗೇಂದ್ರ ಶಿವಯೋಗಿ. ಮಾಜಿ ಸಚಿವರು ಹಾಗೂ ಹಾಲಿ ಕಾಗವಾಡ ಮತಕ್ಷೇತ್ರದ ಶಾಸಕರಾದ ಶ್ರೀಮಂತ್ ಪಾಟೀಲ್ ಅವರು ಮಾತನಾಡಿ, ಗಚ್ಚಿನ ಮಠದ ಮಹಾತಪಸ್ವಿ ಮುರುಗೇಂದ್ರ ಶಿವಯೋಗಿಗಳು ಲಿಂಗೈಕ್ಯ ಶತಮಾನೋತ್ಸವ ಹಾಗೂ ಶ್ರೀ ಶಿವಬಸವ ಸ್ವಾಮೀಜಿಗಳ ನಿರಂಜನ ಚರ ಪಟ್ಟಾಧಿಕಾರ ಸಮಾರಂಭದಲ್ಲಿ ಭಾಗವಹಿಸಿ ನನಗೆ ಅತೀವ ಸಂತೋಷವಾಗಿದೆ ಎಂದು ಹೇಳಿದರು. ಗಚ್ಚಿನ ಮಠದ ಶ್ರೀ ಶಿವಬಸವ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅಥಣಿ ಪಟ್ಟಣವು ಹಾಗೂ ಗಚ್ಚಿನ ಮಠ ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಎಂದು ಸ್ವಾಮೀಜಿಗಳಿಗೆ ಶುಭ ಕೋರಿದರು. ನಮ್ಮಲ್ಲಿ ಏನೇ ನಾವು ಚಲೋ ಗುಣ ಇದ್ರ ನಾವೇನು ಆಯುಷ್ಯದಲ್ಲಿ ಶಿವಯೋಗಿಗಳು ಏನೋ ಒಂದು ಈ ಸಂಸ್ಕಾರ ಬೆಳೆಸಿದ್ರು, ಆ ಸಂಸ್ಕಾರದಿಂದ ನಮ್ಗೆ ಏನು ಚಲೋ ಕೆಲಸ ಆಗಿದೆ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ನಮ್ಮಲ್ಲಿ ಅಲ್ಲಿ ಕೆಲಸ ಮಾಡುವೆ ನಮಗೆ ಸಾಕಷ್ಟು ಜನ ಬರ್ತಾರೆ. ಆ ಬಂದವ್ರ ಜನ ಯಾರ ಧರ್ಮದವರದರು, ಯಾವ ಜಾತಿದವರು ಏನೂ ನೋಡಲ್ದ, ಅವ್ರ ಜಾತಿ ಧರ್ಮ ಪಂಥ ಏನೂ ನೋಡಲ್ದ. ಆ ಬಂಧದ ಮನುಷ್ಯ ದೇವ್ರು ತಿಳ್ಕೊಂಡು ಅವ್ರ ಸೇವೆ ಮಾಡುದು ಏನ್ ನಮ್ಮ ಮ್ಯಾಗ ಸಂಸ್ಕಾರ ಆಗಿದೆ, ಅದು ಬ್ಯಾರೆದವ್ರು ಯಾರೋ ಅಲ್ಲ, ಆ ಶಿವಯೋಗಿಗಳ ಸಂಸ್ಕಾರ ತಿಳ್ಕೊತೀವಿ. ಈ ಸಮಾರಂಭದಲ್ಲಿ ಚಿದಾನಂದ ಸವತಿ, ಶಿವಾನಂದ್ ದಿವಾನಮಾಳ, ರಾಮನಗೌಡ ಪಾಟೀಲ್, ಮಹಾಂತೇಶ್ ಟಕ್ಕಣ್ಣವರ್, ಸಂತೋಷ್ ಸಾವಡಕರ, ಹಣಮಂತ ಕಾಲವೆ, ರಾವಸಾಬ ಐಹೊಳೆ, ಕಲ್ಲಪ್ಪ ವಣಚೋಳ, ರಫೀಕ್ ಡಾಂಕೆ ಮೊದಲಾದವರು ಉಪಸ್ಥಿತರಿದ್ದರು. ಸತೀಶ್ ಕೂಳಿ, ವಿ4 ನ್ಯೂಸ್, ಅಥಣಿ.